ಮಲೆನಾಡು ಶ್ರೀ ಮಹಾಕಾಳಿ ಭಜನಾ ಮಂದಿರದ ಬೆಳ್ಳಿ ಬಿಂಬ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ನವಚಂಡಿಕಾ ಯಾಗ ಫೆಬ್ರವರಿ 19ರಂದು ಆರಂಭಗೊಂಡು 21ರಂದು ಸಂಭ್ರಮದಿಂದ ಸಮಾಪನಗೊಂಡಿತು. ಗಣಪತಿ ಹೋಮ, ತೋರಣ ಮುಹೂರ್ತದ ಬಳಿಕ ಉದ್ಯಾವರ ಮಾಡದ ಬಳಿಯಿಂದ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಹಾಗೂ ವೈದಿಕ ಕಾರ್ಯಕ್ರಮಗಳು ನಡೆಯಿತು. ಈ 3 ದಿನಗಳು ವಿವಿಧ ಧಾರ್ಮಿಕ ಕ್ರಿಯಾ ವಿಧಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಮಯ ಬಾರಿ ಪೊರ್ಲದ ಮಂದಿರ ಕಟ್ಟದೇರು ಮುಲ್ಪ ಹೆಂಗೆ ಬಾರಿ ಸಂತೋಷ ಆಗಿದೆ ತೂದಾನಾಗ ಎಡ್ಡೆ ಮನಸ್ಸದ ಮುಲ್ಪ ಒಡ್ಡದೇ ನಿಂತಕ್ಕೆ ಒಂದೊಂದು ಸಾಕ್ಷಿ ಹೆಂಗೆ ತೋಜೊಂದುಂಟು ನಿಜವಾದಲ್ಲಿ ನಿಜ ಉಡಲ್ ತಿಂದಿದ್ದೇನೆ ಎಡ್ಡೆ ಬೇಕು ಅಂತುಳ್ಳೆ ಇನಿ ಮಲ್ಲ ಕಾರ್ಯ ಅನ್ಕೊಂಡ ನೆತ್ತ ಪಿರೋಡು 1 ದಿನ 2 ದಿನ 3 ದಿನ ಏಪಲ ಒಂದು ದೇವಸ್ಥಾನದ ಮಾತೆಂಚಿನ ಬ್ರಹ್ಮಕಲಶದ ಸಂಭ್ರಮ ತೋಳಿನ ಒಂದು ಭಜನಾ ಮಂದಿರೊಳ್ಳೆ ಈ ರೀತಿಯ ಒಂದು ಸಂಭ್ರಮದ ಒಂದು ಲೇಸುಂಡು ಅಂದಾಂಡ ನಿಜವಾದಲ್ಲ ಮೆಚ್ಚಿನ ಸಂಗತಿ ಸಂತೋಷ ಆಗ್ತದೆ. ಅವತ್ತೊಂದೇ ಚಂಡಿಕ ಯಾಗಲ್ಲ ಅವ್ರು ಖಾಲಿ ಇಟ್ಕೊಂಡ ನವಚಂಡಿಕಾ ಯಾಗ ಅಂತ ಭಾರಿ ವಿಶೇಷವಾದ ಯಾಗದಲ್ಲ ಒಂದು ಕಾರ್ಯ.